ಚುನಾವಣೆಯ ರಣರಂಗ ಪ್ರಾರಂಭ ಆಗಿದೆ. ಯುದ್ಧ ರಣತಂತ್ರಗಳು, ಮತಬೇಟೆ ಮತ್ತು ಮತಾಶೀರ್ವಾದಕ್ಕೆ ಜನರ ಬಳಿ ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದ ನಾಯಕರು ಭೇಟಿ ನೀಡತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಮತದ ಬೇಟೆಗಾಗಿ ಜನರ ಹಾದಿ ತಪ್ಪಿಸುವ ಕಾರ್ಯವು ಕೆಲವೊಂದು ಕಡೆ ನಡೀತದೆ. ಸಾಧನೆಯ ಕಾರ್ಯಗಳನ್ನ, ಅಭಿವೃದ್ಧಿಯ ಪಟ್ಟಿಯನ್ನ ಕೊಟ್ಟವರ ಹೆಸರನ್ನ ಬಿಟ್ಟು ಟೇಪ್ ಕಟ್ ಮಾಡಿದವರ ಹೆಸರನ್ನು ಉಲ್ಲೇಖಿಸಿ ಸಾಧನಾ ಕಾರ್ಯವನ್ನು ಬಳಕೆ ಮಾಡತಕ್ಕಂಥ ಪ್ರಕ್ರಿಯೆಗಳು ಕೆಲವು ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಇದರಲ್ಲಿ ವಿಶೇಷವಾಗಿ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಯಡಿಯೂರಪ್ಪರ ನೇತೃತ್ವದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳನ್ನು ಕೊಡುವಂತ ಕಾಯಕಗಳು ನಡೆದವು. ಮೊದಲ ಬಾರಿಗೆ ಮಂಗಳೂರಿನ ಕಾಂಕ್ರೀಟೀಕರಣ, ರಸ್ತೆಗಳ ಅಗಲೀಕರಣ, ಫುಟ್ಪಾತ್ಗಳ ನಿರ್ಮಾಣ, ಪಾರ್ಕ್ ಇತ್ಯಾದಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಯಡಿಯೂರಪ್ಪರ ನೇತೃತ್ವ ಸರ್ಕಾರ 200 ಕೋಟಿ ರೂಪಾಯಿಗಳನ್ನು ಮೊದಲ ಬಾರಿಗೆ ಮಂಗಳೂರು ನಗರಕ್ಕೆ ಕೊಟ್ಟಿತ್ತು. ಯೋಗೇಶ್ ಭಟ್ ಶಾಸಕ ಆಗಿದ್ದರು. ನಗರ ಪಾಲಿಕೆ ಬಿಜೆಪಿಗೆ ಅನುಷ್ಠಾನಕ್ಕೂ ಸಮಯಗಳ ನಿಗದಿಯಾಗಿತ್ತು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಟ್ಟದರಲ್ಲಿ ಮೊದಲ ಹಂತದಲ್ಲಿ ಮಂಗಳೂರೇ ಪ್ರಥಮ ಸ್ಥಾನದಲ್ಲಿ ಅನುಷ್ಠಾನಗೊಳಿಸಿದ್ರಿಂದ 200 ಕೋಟಿ ರೂಪಾಯಿಗಳು ಅದಕ್ಕೆ ಖರ್ಚಾಗ್ತಾ ಬಂತು. ಕಾಲಘಟ್ಟದಲ್ಲಿ ಅನಿವಾರ್ಯವಾಗಿ ರಾಜಕಾರಣ ಬದಲಾವಣೆಯಲ್ಲಿ, ಪರಿವರ್ತನೆಯಲ್ಲಿ ಕಾರ್ಪೊರೇಷನ್ ನಾವು ಕಳ್ಕೊಂಡೆವು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಕಳ್ಕೊಂಡೆವು, ಶಾಸಕರನ್ನು ಕಳ್ಕೊಂಡೆವು. ಆದರೆ ಕಾಂಗ್ರೆಸ್ ಸರ್ಕಾರ ಬಂತು, ಕಾಂಗ್ರೆಸ್ನ ಶಾಸಕರು ಬಂದರು. ಅವ್ರು ಈ ಜಿಲ್ಲೆಗೆ ಏನು ಕೊಟ್ಟರು ಈ ನಗರಕ್ಕೆ ಅಂತ ಕೇಳಿದ್ರೆ ತೆಂಗಿನಕಾಯಿಯನ್ನು ಮಾತ್ರ ಕೊಟ್ಟರು. ಮುಖ್ಯಮಂತ್ರಿ ಕೈಯಲ್ಲಿ ಟೇಪ್ ಬಂದು ಮಾತ್ರ ಕತ್ತರಿಸಿದ್ರು. 200 ಕೋಟಿ ಕೊಟ್ಟಿದೆ ಕಾರ್ಪೊರೇಷನ್, ಅವ್ರ ಕೈಯಲ್ಲಿ ಕೊಟ್ಟಿದೆ. ಕಾರ್ಪೊರೇಷನ್ ಇದೆ, ನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರದ್ದು ಇದ್ರು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಒಳಜಗಳದಿಂದ ಈ ಕ್ಷೇತ್ರಕ್ಕೆ ಬರಬೇಕಾಗಿರ್ತ ಅನುದಾನ ಕಡಿತ ಆಯ್ತು. 100 ಕೋಟಿ ರೂಪಾಯಿಗಳ ಘೋಷಣೆ ಆಯಿತು. 100 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ರು. 59 ಕೋಟಿ ರೂಪಾಯಿ ಮಾತ್ರ ಇಲ್ಲಿಗೆ ಬಂತು ಈ ಸರ್ಕಾರದ ಅವಧಿಯಲ್ಲಿ. 200 ಕೋಟಿ ರೂಪಾಯಿಗಳು ಯಡಿಯೂರಪ್ಪರ ಕಾಲಘಟ್ಟದಲ್ಲಿ ಬಂತು. ಈ 5 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅಡಿಯಲ್ಲಿ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ನಗರದ 59 ಕೋಟಿ ರೂಪಾಯಿ ನಗರದ ಅಭಿವೃದ್ಧಿಗೋಸ್ಕರ. ಬಾಕಿ ಖರ್ಚಾಗಬೇಕಿತ್ತು ಇವ್ರ ಜಗಳದಲ್ಲಿ, ಬಾಕಿ ಆಗಿದೆ, ಖರ್ಚು ಆಗಲಿಲ್ಲ. ಎರಡನೇದು, ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಜವಾಬ್ದಾರಿಯನ್ನು ತಗೊಂಡಾಗ ಈ ದೇಶದಲ್ಲಿ 2 ಬಹಳ ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಇಟ್ಟರು. ಒಂದು, ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ಗ್ರಾಮ ಸ್ವರಾಜ್ಯದ ಮುಖಾಂತರ ಸುವರ್ಣ ಗ್ರಾಮಗಳನ್ನು ಮಾಡುವುದರ ಮುಖೇನವಾಗಿ ಗ್ರಾಮೋತ್ಥಾನದ ಮುಖಾಂತರ ರಾಷ್ಟ್ರೋತ್ಥಾನ ಆಗಬೇಕು. ಅದಕ್ಕೋಸ್ಕರ ಆದರ್ಶ ಗ್ರಾಮಗಳ ಪರಿಕಲ್ಪನೆಯ ಜೊತೆಗೆ ನಗರಾಭಿವೃದ್ಧಿಗಳಾಗಬೇಕು. ದೆಹಲಿ ಮಾತ್ರ ಅಭಿವೃದ್ಧಿ ಆದ್ರೆ ಸಾಲದು, ಬೆಂಗಳೂರಿನಂಥ ರಾಜಧಾನಿಗಳು ಮಾತ್ರ ಅಭಿವೃದ್ಧಿ ಆದ್ರೆ ಸಾಲದು, ಮಂಗಳೂರಿನಂಥ ಗ್ರಾಮೀಣ ಪ್ರದೇಶಗಳನ್ನು ಒಳಗೊಂಡಿರತಕ್ಕಂಥ ನಗರಗಳು ಉತ್ಥಾನ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆಗಳನ್ನು ಕೊಡಲಾಯಿತು. ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ 100 ಸ್ಮಾರ್ಟ್ ಸಿಟಿಗಳಲ್ಲಿ ಮಂಗಳೂರು ಘೋಷಣೆ ಆಯಿತು. 2ನೇ ಹಂತದಲ್ಲಿ ಮಂಗಳೂರು ಆಯ್ಕೆ ಆಯಿತು. ಮಂಗಳೂರು ಆಯ್ಕೆ ಆದದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ. ಆಯ್ಕೆ ಮಾಡಿರ್ತಕ್ಕಂಥದ್ದು ಮಾನದಂಡದ ಆಧಾರದಲ್ಲಿ. ಆ ಮಾನದಂಡಗಳನ್ನು ಇಟ್ಕೊಂಡು ಬಹಳ ಪಾರದರ್ಶಕವಾಗಿ ನಮ್ಮ ಸರ್ಕಾರ, NDA ಸರ್ಕಾರ ಯೋಜನೆಗಳ ಅನುಷ್ಠಾನಗಳನ್ನು ಮಾಡಿತು. ಅದರಲ್ಲೂ ರಾಜಕಾರಣದ ಹಸ್ತಕ್ಷೇಪಗಳಾಗಬಾರದು, ದುರುಪಯೋಗಗಳಾಗಬಾರದು ಮತ್ತು ಭ್ರಷ್ಟಾಚಾರಗಳು ನಡಿಬಾರದು. ಅಧಿಕಾರಿಗಳಿಂದ ರಾಜಕಾರಣಿಗಳವರೆಗೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ 3 ಸಮಿತಿಗಳ ರಚನೆಯನ್ನು ಮಾಡಲಾಯಿತು. ಮಾನದಂಡದ ಆಧಾರದಲ್ಲಿ ಮಂಗಳೂರು ಆಯ್ಕೆ ಆಯಿತು. 2ನೇ ಹಂತದಲ್ಲಿ ವೆಂಕಯ್ಯ ನಾಯ್ಡು ಅವರು ಮಂಗಳೂರನ್ನು ಘೋಷಣೆ ಮಾಡಿದರು. ಘೋಷಣೆ ಮಾಡಿದ ತಕ್ಷಣ ಒಂದಷ್ಟು ರಾಜ್ಯ ಸರ್ಕಾರದ ಜವಾಬ್ದಾರಿಗಳಿದ್ದಾವೆ, ಆಯ್ಕೆಯ ಸಮಿತಿಗಳನ್ನೆಲ್ಲ ಮಾಡತಕ್ಕಂಥದ್ದು.
ಸುಮಾರು 1 ಕೋಟಿ, ಮೊದಲಿಗೆ 215 ಕೋಟಿ, ಮತ್ತೆ 216 ಕೋಟಿ ರೂಪಾಯಿಗಳನ್ನ ಈ ಕ್ಷೇತ್ರಕ್ಕೆ ಕೊಟ್ಟಿದೆ. ಈ 216 ಕೋಟಿ ರೂಪಾಯಿಗಳು ಇನ್ನು ಬರುವಂತ 1,000 ಕೋಟಿ ರೂಪಾಯಿಯು ಮೊದಲ ಹಂತದ ಕಾಮಗಾರಿಗಳು ಎಲ್ಲಿ ನಡೀತದೆ ಅದು ಕೇವಲ ಮಂಗಳೂರು ದಕ್ಷಿಣಕ್ಕೆ ಸೀಮಿತ ಆಗುತ್ತೆ. 2ನೇ ಹಂತದಲ್ಲಿ ಮಂಗಳೂರು ಉತ್ತರವು ಸೇರ್ಕೊಳ್ಳೋದು. ಮೊದಲ ಹಂತದಲ್ಲಿ ಎಲ್ಲಿ ಆಗ್ತಾ ಇರ್ತದೆ ಅದು ಮಂಗಳೂರು ದಕ್ಷಿಣಕ್ಕೆ ಆಗ್ತದೆ. ಹಾಗಾಗಿ ನರೇಂದ್ರ ಮೋದಿ ಅವರು ಸುಂದರವಾಗಿರ್ತಕ್ಕಂಥ ಕನಸಿನ ಆಧಾರದಲ್ಲಿ ಒಂದು ಸ್ಮಾರ್ಟ್ ಸಿಟಿ ಅಂತಂದ್ರು. ಮಂಗಳೂರನ್ನ ಜೋಡಿಸುವಂತ ಕಾಯಕವನ್ನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಈಗಿನ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರು ಮಾಡಿದ್ರು. ಆಗ ಇಲ್ಲಿ ಪ್ರಥಮ ಹಂತದಲ್ಲಿ ಬರಲಿಲ್ಲ ಅಂತೇಳಿ ನಾನು ಲೋಕಸಭೆಯಲ್ಲಿ ಅದನ್ನು ಕೇಳಿದ್ದೆ, ಯಾಕೆ ನಮಗೆ ಮಂಗಳೂರಿಗೆ ಕೊಟ್ಟಿಲ್ಲ ಅಂತ. ಮಂಗಳೂರಿಗೆ ಕೊಡಿ ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ಲೋಕಸಭೆಯಲ್ಲಿ ನಾನು ಎಲ್ಲ ಆಧಾರಗಳು ಮಾನದಂಡದಲ್ಲೂ ಇಲ್ಲಿ ಆಯ್ಕೆ ಆಯಿತು. ಮಾನದಂಡದ ಆಧಾರದಲ್ಲಿ ಎಲ್ಲರ ಸಹಕಾರದಿಂದ ಆಯ್ಕೆ. ಈ 216 ಕೋಟಿ ರೂಪಾಯಿಗಳನ್ನ ಬಳಕೆ ಮಾಡತಕ್ಕಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಶಾಸಕರು ವಿಫಲರಾಗಿದ್ದಾರೆ. 216 ಕೋಟಿ ರೂಪಾಯಿಗಳು ಬಂದಿದೆ. ಇಲ್ಲಿಯವರೆಗೆ ಇಂತಹ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ಕೊಡತಕ್ಕಂಥ ಕೆಲಸ ಹಿಂದೆ ಯಾವತ್ತೂ ಆಗಿರಲಿಲ್ಲ. ಇದಕ್ಕೆ ಸ್ಮಾರ್ಟ್ ಸಿಟಿಗೆ SPV ರಚನೆ ಆಗಬೇಕಿತ್ತು, ಅದನ್ನು ತಡ ಮಾಡಿದ್ರು. ಈಗ SPV ರಚನೆ ಆಗಿದೆ. SPVಗೂ ಒತ್ತಡ ಹಾಕತಕ್ಕಂಥ ಕೆಲಸ ಕಾರ್ಯಗಳು ಶಾಸಕರಿಂದ ಆಗಲಿಲ್ಲ. ಶಾಸಕರು ಮತ್ತು ನಾನು ಇಬ್ಬರು ಸದಸ್ಯರಾಗಿರ್ತೇವೆ ಆ ಸಮಿತಿಯಲ್ಲಿ. ಒಂದೇ ಒಂದು ಬಾರಿ ನನ್ನನ್ನು ಸದಸ್ಯರಾಗಿ ಮೀಟಿಂಗ್ ಕರೆದಿಲ್ಲ. ಒಂದೇ ಒಂದು ಬಾರಿ ಅದರ ಮೀಟಿಂಗ್ ಕರೆದಿಲ್ಲ. ಕೋಆರ್ಡಿನೇಷನ್ಗಳಾಗಲಿಲ್ಲ. ಅದರ ಒಳಗೆ ಜಗಳಗಳಾಯಿತು. ಯಾರಂದ್ರೆ ಇದಕ್ಕೆ ಚೇರ್ಮನ್ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ ರಾಜಕಾರಣ ಬೀದಿಗೆ ಬಂದದ್ರಲ್ಲಿ. ಪೊಣ್ಣರಾಜ್ ಬೇಕಾ, ಇನ್ನೊಬ್ರು ಬೇಕಾ, ಬೇರೆ ಬೇರೆ ಚರ್ಚೆಗಳು ನಡೀತು. ಅದಕ್ಕೆ ಅದನ್ನು ಮಾಡ್ಲಿಕ್ಕೆ ಬಿಡಲಿಲ್ಲ. ಹೀಗೆ ಯಾವುದು ರಾಜಕಾರಣವಾಗಿ ಸ್ವೀಕಾರ ಆಗಬಾರ್ದಿತ್ತ, ರಾಜಕಾರಣದಿಂದ ಹೊರಗಿರಬೇಕಿತ್ತು, ಅಭಿವೃದ್ಧಿಯಲ್ಲಿ ರಾಜಕಾರಣ ಆಗಬಾರ್ದಿತ್ತು. ಇದೆಲ್ಲವನ್ನು ರಾಜಕಾರಣ ಮಾಡಿದ್ರೆ ಹೊರತು ಅಭಿವೃದ್ಧಿಗೆ ಬಂದಿರತಕ್ಕಂಥ ಅನುದಾನ ಬಳಕೆಯಲ್ಲಿ ವಿಫಲರಾಗಿದ್ದಾರೆ ಶಾಸಕರು. ಎರಡನೇದು, ಈ ಅನುದಾನ ಬಂದಿರುವಂಥದ್ದು ಕೇಂದ್ರ ಸರ್ಕಾರದ್ದು, ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅನುಷ್ಠಾನ ಸಂಸದರ ಮುಖಾಂತರವಾಗಿ ಬರಬೇಕಿತ್ತು. ಆದರೆ ತಮ್ಮ ಸಾಧನಾ ಪಟ್ಟಿಯಲ್ಲಿ ಇದು ನನ್ನ ಸಾಧನೆಯಿಂದ ಬಂದಿದೆ. ಅದಕ್ಕೆ ನಾನು ಹೇಳಿದೆ ಹಾಗೆ ಅಂಶಗಳನ್ನು ಇಟ್ಕೊಂಡು ಅದಕ್ಕೆ ನಿಯಮಗಳನ್ನು ರೂಪಿಸಿಕೊಂಡು ಅಂಕೆ ಆಧಾರದಲ್ಲಿ ಆಯ್ಕೆ ಮಾಡಿಕೊಂಡು ಆಗಿದೆ. ಇವತ್ತು ಅದರ ಸಾಧನೆ ಹೆಸರಿನಲ್ಲಿ ಏನು ಹೇಳ್ತಾರೆ, ಅದು ನನ್ನ ಸಾಧನೆಯಿಂದ ಸ್ಮಾರ್ಟ್ ಸಿಟಿ ಬಂದಿದೆ. ಸಿದ್ದರಾಮಯ್ಯ ಕೊಟ್ಟು ಒಂದು 250 ಕೋಟಿ ರೂಪಾಯಿ. ಇವರಿಗೆ ಸಾಧ್ಯ ಇದ್ರೆ 200 ಕೋಟಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಾಗ ಯಡಿಯೂರಪ್ಪರು ಕೊಟ್ಟರು. ಇವರು ಅದೇ 200 ಕೋಟಿ ರೂಪಾಯಿ ತರಿಸಬೇಕಿತ್ತು. ಇಲ್ಲಿಗೆ 200 ಕೋಟಿ ರೂಪಾಯಿಗಳನ್ನು ತರಿಸಬೇಕಿತ್ತು, ಅಥವಾ 300 ಕೋಟಿ ತರಿಸಬೇಕಿತ್ತು. ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಕಾರ್ಪೊರೇಷನ್ ಇತ್ತು. ಅದು ಬಿಟ್ಟು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಗೆ ತಮ್ಮ ಹೆಸರನ್ನು ಹಾಕಿದ್ದಾರೆ. ಈಗ ಅಮೃತ ಯೋಜನೆ ಬಂದಿದೆ. ಅಮೃತ ಸುಮಾರು 185.52 ಕೋಟಿ, 185 ಕೋಟಿ 52 ಲಕ್ಷ ರೂಪಾಯಿಗಳು ಈ ನಗರಕ್ಕೆ ಬಂದಿದೆ. ಇದನ್ನೂ ಸದ್ಬಳಕೆ ಮಾಡಲಿಲ್ಲ ಸರಿಯಾಗಿ. ಇದನ್ನ UGDಯಲ್ಲಿ ಹಿಂದೆ ಇವರೇ ಅಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ವಾಕ್ಯ ಇತ್ತು ಕುಡ್ಸಂಪಲ್ಲಿ, ಅದಕ್ಕೆ ಬಾಕಿಯಾದ ಹಣಕ್ಕೆ ಜೋಡಿಸುವಂತ ಕೆಲಸ ಮಾಡಿದ್ರು. ನಾನು ಅದಕ್ಕೆ ಅಡ್ಡ ನಿಂತೆ. ನಾನು ಹೇಳಿದ್ದೆ ಅವರನ್ನು ಕರೆದು, ನೋಡಿ ಇದೆಲ್ಲ ಮಾಡೋದು ಬೇಡ, ಒಂದಾಗಿ ಕೂತು ಚರ್ಚೆ ಮಾಡೋಣ, ಹಣ ವಿನಿಯೋಗ ಆಗಲಿ, ಸರಿಯಾಗಿರ್ತಕ್ಕಂಥ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಅದನ್ನು ಸರಿಯಾಗಿರ್ತಕ್ಕಂಥ ಬಳಕೆ ಮಾಡಲಿಲ್ಲ. ಇವತ್ತು ಅದು ಅಮೃತ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರ ಕೊಟ್ಟಿದೆ. ಇವತ್ತು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಅನುದಾನಗಳು ಬಂದರೂ ಮಂಗಳೂರನ್ನು ಸಂಪೂರ್ಣವಾಗಿ ಬಳಕೆ ಮಾಡುವಲ್ಲಿ ವಿಫಲ. ಈ ಅನುದಾನಗಳನ್ನ ಬಳಕೆ, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳನ್ನು ಬಳಕೆ ಮಾಡುವುದರಲ್ಲಿ ಬಹಳಷ್ಟು ವಿಫಲವಾಗಿರ್ತಕ್ಕಂಥದ್ದು ಕಾಣ್ತದೆ. ಅದ್ರ ಬದಲೇನು ಮಾಡಿದ್ದಾರೆ, ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನಗಳು, ಈಗಿನ ಸರ್ಕಾರ ಕೊಟ್ಟಿರ್ತಕ್ಕಂಥ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು ಆಗಿರುವ ಕಾಮಗಾರಿಗಳಿಗೆ ಬ್ಯಾನರ್ ಹಚ್ಚುವ, ಫೋಟೋ ಹಾಕುವ ಕಾಯಕಗಳು ನಡೆದಿದೆ. ಹಾಗಾಗಿ ಹೇಳಿದೆ, ನಿಮ್ಮ ಸರ್ಕಾರ ಇದ್ದಾಗ, ನೀವು ಶಾಸಕರಾಗಿದ್ದಾಗ ಯಾವ ಯೋಜನೆ ತಂದ್ರಿ, ಎಷ್ಟು ಅನುದಾನ ತಂದ್ರಿ, ಬಂದಿರತಕ್ಕಂಥ ಅನುದಾನಗಳನ್ನು ಹೇಗೆ ಬಳಕೆ ಮಾಡಿದ್ರಿ, ನಗರಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಅನುದಾನಗಳನ್ನು, ರಾಜ್ಯ ಸರ್ಕಾರದಿಂದ ತರಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಸರಿಯಾಗಿ ಮಾಡಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಎಲ್ಲ ನಗರಗಳಿಗೆ ಕೊಟ್ಟಷ್ಟೇ ಹಣವನ್ನು ಇಲ್ಲಿಗೆ ಕೊಟ್ಟಿದೆ. ಇವತ್ತು ಅದರ ಶಿಲಾನ್ಯಾಸ ಮಾಡಿಕೊಂಡು ನಾನು ಬಡವರಿಗೆ ಮನೆ ಕೊಡ್ತೇನೆ ಅಂತ ಹೇಳುವಂತ ಬೋರ್ಡ್ ಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನ, ಕೇಂದ್ರ ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥದ್ದು, ಫ್ಲಾಟ್ ಸಿಸ್ಟಮ್ ಅಲ್ಲಿ ಕೊಡಬೇಕು ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿಗಳದ್ದು 2024 ಆದಾಗ ಪ್ರತಿಯೊಬ್ಬನಿಗೂ ಮನೆ ಇರಬೇಕು ಈ ದೇಶದಲ್ಲಿ ಅಂತ ಹೇಳ್ತಕ್ಕಂಥ ಬಹಳ ಸುಂದರ ಪರಿಕಲ್ಪನೆಯ ಅನುದಾನ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಇವತ್ತು ಸುಮಾರು ರಾಜ್ಯ ಸರ್ಕಾರದ ವೈಫಲ್ಯಗಳು ನೋಡಿ. ಏರ್ಪೋರ್ಟ್ಗೆ ನಾವು ಜಾಗ ಕೇಳಿದ್ದೇವೆ, ಇನ್ನೂ ಕೊಡಲಿಲ್ಲ. ಏರ್ಪೋರ್ಟ್ಗೆ ಜಾಗ ಕೊಡಲಿಲ್ಲ. ನೀವು 100 ಎಕರೆ ಬೇಕಿತ್ತು, 120 ಎಕರೆ ಬೇಕಿತ್ತು, ಕೊನೆಗೆ 100 ಎಕರೆ ಕೊಡ್ತೇವೆ ಹೇಳಿದ್ರು. ಮೀಟಿಂಗ್ ಮಾಡ್ಕೊಂಡ್ರು 84 ಎಕರೆ ಕೊಡ್ತೇವೆ ಹೇಳಿದ್ರು. ಇವತ್ತಿನವ್ರಿಗೆ 84 ಕೊಡಲಿಲ್ಲ.
ರನ್ವೇ ಆಗಲಿಲ್ಲ. ಪ್ಲಾಸ್ಟಿಕ್ ಪಾರ್ಕಿಗೆ ನಾವು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಪಾರ್ಕ್ ತರಬೇಕು ಅಂತೆಲ್ಲ ಅದಕ್ಕೆ ಎಲ್ಲ ಕಮಿಟಿಗಳಾಗಿದ್ದಾವೆ, ಎಲ್ಲ ಆಗಿದೆ. ಒಂದು ಪ್ರಪೋಸಲ್ ಅದು ಸ್ಟೇಟ್ ಗೌರ್ಮೆಂಟ್ ಪ್ರಸ್ತಾವನೆಯಾಗಿ ನಾವು ಜಾಗ ಕೊಡ್ತೇವೆ ಅಂತ ಬರಬೇಕಾದ್ರೆ ಅದನ್ನು ಮಾಡಲಿಕ್ಕೆ ಸರಿ ತಯಾರಿಲ್ಲ. ಹೇಳಿದ್ರೆ ಯಾಕೆ ಕಾರಣ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ಇದೆಲ್ಲವೂ ಅನುಷ್ಠಾನಗೊಂಡ್ರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದೆ. ಕೇಂದ್ರ ಸರ್ಕಾರಕ್ಕೆ ಹೆಸರು ಬಂದಾಗ ನಮಗೆ ಸಮಸ್ಯೆಗಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇವತ್ತು ವಿಶ್ವ ದರ್ಜೆಯ ರೈಲ್ವೆ ಸ್ಟೇಷನ್ ಅವತ್ತು ಸರ್ವೆ ಎಲ್ಲ ಆಗಿದೆ. 25 ಎಕರೆ ಜಾಗ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಇನ್ನೂ ಪ್ರಪೋಸಲ್ಗಳನ್ನು ಅಪ್ರೂವ್ ಮಾಡಲಿಲ್ಲ. ಚರ್ಚೆ ಮಾಡಿದ್ರು ಒಂದ್ಸಾರಿ ಗೂಡ್ಶೆಡ್ ಡಿ.ವಿ. ಸದಾನಂದ ಗೌಡರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗೂಡ್ಶೆಡ್ ಅಲ್ಲಿ ಇದು ಮಾಡೋದು, ಯಾವುದು ರೈಲ್ವೆ ಸ್ಟೇಷನ್ ವಿಸ್ತಾರ ಮಾಡೋದು, DC ಆಫೀಸ್ ಅಲ್ಲಿಗೆ ತರೋದು. ಈಗ DC ಆಯ್ಕೆ ಆಗಿರ್ತಕ್ಕಂಥ ಜಾಗವನ್ನು ರೈಲ್ವೆಗೆ ಬಿಟ್ಟು ಕೊಡೋದು ಅಂತೆಲ್ಲ ಚರ್ಚೆ ಆಗಿತ್ತು. ಬಿಟ್ಟರು ರಾಜಕಾರಣ ಆಗ್ತದೆ ಅಂತೇಳಿ ಹೆಸರು ಬಿಜೆಪಿಗೆ ಬರ್ತದೆ ರೈಲ್ವೆ ಸ್ಟೇಷನ್ ಆದ್ರೆ ಅಂತ ಹೇಳಿದ್ರೆ, ಆಡಳಿತ ಅವಧಿಯಲ್ಲಿ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡತಕ್ಕಂಥ ಕುತಂತ್ರ ಮಾಡಿದ್ದಾರೆ ಹೊರತು ನಿಜವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಯಕಗಳಿಗೆ ಇಲ್ಲಿ ಶಾಸಕರು ಕೈ ಹಾಕಿಲ್ಲ. ಶಾಸಕರಿಗೆ ಅವಕಾಶಗಳಿತ್ತು. ಇಷ್ಟೆಲ್ಲ ಅನುದಾನಗಳು ಬಂದಾಗ ಅದೆಲ್ಲವನ್ನು ಜೋಡಿಸುವಂತ ಮತ್ತು ಅದೆಲ್ಲವನ್ನು ಬಳಕೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ವಿಶೇಷವಾಗಿ ಅಮೃತ ಮತ್ತು ಸ್ಮಾರ್ಟ್ ಸಿಟಿ ಬಹಳ ದೊಡ್ಡದಾಗಿರ್ತಕ್ಕಂಥ ಯೋಜನೆ ಮತ್ತು ಬಹಳ ದೊಡ್ಡದಾಗಿರ್ತಕ್ಕಂಥ ಶಕ್ತಿ ತುಂಬುವಂತ. ಸುಮಾರು ಅಮೃತ ಯೋಜನೆ ಸ್ಮಾರ್ಟ್ ಸಿಟಿ ಪೂರ್ತಿ ಆದಾಗ ಮಂಗಳೂರಿಗೆ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಯೋಜನೆಗಳು ಅನುಷ್ಠಾನಗೊಳ್ಳುತ್ತದೆ. ಇದೆಲ್ಲವನ್ನ ಕೈ ಬಿಡುವಂತ ಕಾಯಕ, ಇದಕ್ಕೆ ಒತ್ತಡ ತರುವಂತ ಕಾಯಕ ಆಗಲಿಲ್ಲ. ಕೇವಲ ಇವರ ಒಳಜಗಳ, ಇವರ ಗುಂಪುಗಾರಿಕೆ ಮತ್ತು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಿರುವುದರಿಂದ ಮಂಗಳೂರಿಗೆ ಇದರಿಂದ ಬಹಳ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ನಾವು ಹೇಳ್ತಕ್ಕಂಥದ್ದು, ಈ ಶಾಸಕರು ಇವತ್ತು ಹೆಸರು ಹೇಳ್ಕೊಂಡು ಫೋಟೋ ಹಾಕೊಂಡು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳುವ ಬದಲು ಈ ಎಲ್ಲ ಕಾರ್ಯಗಳನ್ನು ಅನುಷ್ಠಾನಗೊಳಿಸ್ತಿದ್ದಾರೆ. ಬಂದಿರತಕ್ಕಂಥ ಅನುದಾನಗಳನ್ನು ಸದ್ಬಳಕೆ ಮಾಡ್ತಿದ್ದಾರೆ. ಕಾರ್ಪೊರೇಷನ್ ಸಚಿವರು, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಅವರ ಕೈಯಲ್ಲಿದ್ದಾಗ ಒಂದಷ್ಟು ಅಧಿಕಾರಿಗಳನ್ನು, ದಕ್ಷ ಅಧಿಕಾರಿಗಳನ್ನು ಇಟ್ಟು ಈ ಕಾಮಗಾರಿಗಳನ್ನು ಮಾಡ್ತಿದ್ದಾರೆ. ಈಗಾಗಲೇ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿ ವೇಗವನ್ನು ಪಡೆದಿತ್ತು. ಇವತ್ತು ಸ್ಮಾರ್ಟ್ ಸಿಟಿಯಲ್ಲಿ ಹಣ ಉಳಿತಾಯ ಆಗಿದೆ. ಅಮೃತ ಯೋಜನೆ ಅಡಿಯಲ್ಲಿ ಹಣ ದುರುಪಯೋಗ ಆಗಿದೆ. ಇದೆಲ್ಲವನ್ನು ನಿಯಂತ್ರಣ ಮಾಡುವಲ್ಲಿ ಇವರು ವಿಫಲರಾಗಿದ್ದಾರೆ. ಇವತ್ತು ಇದೆಲ್ಲವನ್ನ ಇಟ್ಕೊಂಡು ಸಾಧನೆ ಅಂತ ಹೇಳ್ಕೊಂಡು ಇಷ್ಟು ವಿಫಲತೆಯನ್ನು ಮುಂದಿಟ್ಕೊಂಡು ಮತದಾನವನ್ನು ಕೇಳ್ತಾ ಇದ್ದಾರೆ. ಇವತ್ತು ಮಂಗಳೂರಿನ ಜನ, ನಾಗರಿಕರು ಬಹಳ ಬುದ್ಧಿವಂತರಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಮಂಗಳೂರಿನ ಜನ ಕೇಳ್ತಾ ಇದ್ದಾರೆ, ಸ್ಮಾರ್ಟ್ ಸಿಟಿ ಯಾಕೆ ಸ್ಲೋ ಆಗ್ತಾ ಇದೆ, ಯಾಕೆ ಅಮೃತ ಯೋಜನೆ ಅನುಷ್ಠಾನಗೊಳ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣೀಭೂತ ರಾಜ್ಯ ಸರ್ಕಾರ ಮತ್ತು ಇಲ್ಲಿಯ ಮಹಾನಗರ ಪಾಲಿಕೆ ಮತ್ತು ಇಲ್ಲಿಯ ಶಾಸಕರು ಅಂತ ಹೇಳುವಂಥದ್ದು ಹೇಳ್ತಾ, ಇವತ್ತು ವಾತಾವರಣದಲ್ಲಿ ಇಡೀ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳನ್ನು ತಿರುಗಿ ಬಂದಿದೆ. ಇವತ್ತು ಜನರ ಅಲೆಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಜನ ಇವತ್ತು ರೋಸಿ ಹೋಗಿದ್ದಾರೆ. ನಾನು ಎಲ್ಲ ಕಡೆ ಹೋದಲ್ಲಿ, ವಿಶೇಷವಾಗಿ ನಾನು ನಿನ್ನೆ ಮಂಗಳೂರು ಕ್ಷೇತ್ರಕ್ಕೆ ಹೋಗಿದ್ದೆ, ಪುತ್ತೂರು ಹೋಗಿದ್ದೆ, ಬೆಳ್ತಂಗಡಿ, ಸುಳ್ಳಿಗಳಿಗೆ ಹೋಗಿದ್ದೆ. ಕಂಡಾಗ ಜನರ ಆಸಕ್ತಿಗಳನ್ನು ಕಂಡಾಗ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಂದು ವಾತಾವರಣಗಳು ಕಾಣ್ತಾ ಇದ್ದಾವೆ. 8ಕ್ಕೆ 8 ಕ್ಷೇತ್ರಗಳನ್ನು ನಾವು ಗೆದ್ದರೂ ಆಶ್ಚರ್ಯ ಇಲ್ಲ. ಆ ರೀತಿಯ ವಾತಾವರಣಗಳು ಇವತ್ತಿದೆ. ಜನ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಬೇಕು, ಮತ್ತೊಂದು ಸಾರಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನತಕ್ಕಂಥ ಆಶಯಗಳಿದ್ದಾವೆ. ಹಾಗಾಗಿ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ಇವತ್ತು ಮಂಗಳೂರು ದಕ್ಷಿಣದಲ್ಲೂ ಬಹಳಷ್ಟು ಜನರ ಅಭಿಪ್ರಾಯಗಳು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ. ನನಗೆ ವಿಶ್ವಾಸ ಇದೆ, ಮಂಗಳೂರು ದಕ್ಷಿಣವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ. ಅದರ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಚಿಂತಿತವಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಇರ್ಬೋದು, ಅಮೃತ ಯೋಜನೆ ಇರ್ಬೋದು, ಇನ್ನಷ್ಟು ಯೋಜನೆಗಳನ್ನು ತರುವುದರ ಮುಖಾಂತರ ಮಂಗಳೂರನ್ನು ಒಂದು ಸುಂದರವಾಗಿರ್ತಕ್ಕಂಥ ಮಂಗಳೂರನ್ನಾಗಿ ಪರಿವರ್ತನೆ ಮಾಡ್ತೇವೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. 5ನೇ ತಾರೀಕು ಈ ಎಲ್ಲ ಕಾರಣಕ್ಕೋಸ್ಕರ ಈ ಜಿಲ್ಲೆಯ ಮುಂದಿನ ಯೋಜನೆಗಳು, ನಮ್ಮ ಸರ್ಕಾರ ಬಂದಾಗ ಏನು, ನಮ್ಮ ಸರ್ಕಾರ ಬಂದಾಗ ಹೇಗಿರ್ತದೆ, ನಮ್ಮ ಸರ್ಕಾರ ಬಂದಾಗ ಏನು ಕೊಡುಗೆ ಅನ್ನುವಂಥದ್ದೆಲ್ಲವನ್ನು ಯೋಚನೆ ಮಾಡೋದಕ್ಕೋಸ್ಕರ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು 5ನೇ ತಾರೀಕು ಮಂಗಳೂರಿಗೆ ಬರ್ತಾರೆ. ಸಂಜೆ 4:15 ಗಂಟೆಯಿಂದ 6:30 ಗಂಟೆವರೆಗೆ ಅವರ ಕಾರ್ಯಕ್ರಮಗಳು ನಡೀತದೆ. ಜನ ಇದಕ್ಕೆ ಸಹಕಾರ ಕೊಡಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನರೇಂದ್ರ ಮೋದಿ ಅವರಿಗೆ ಅವಕಾಶ, ಇನ್ನಷ್ಟು ಶಕ್ತಿಯನ್ನು ಕೊಡಬೇಕು. ಮಂಗಳೂರನ್ನು ಗೆಲ್ಲಿಸಿಕೊಡುವುದರ ಮುಖಾಂತರ ನರೇಂದ್ರ ಮೋದಿ ಅವರ ಆಡಳಿತಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು, ಆಶೀರ್ವಾದ ಮಾಡಬೇಕು ಅಂತ ಮಹಾಜನತೆ. 4:30ಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ನೆಹರು ಮೈದಾನದಲ್ಲಿ. 6:30ವರೆಗೆ ಇರ್ತದೆ. ಅವ್ರಿಗೆ ಅಲ್ಲಂದ್ರೆ ಶೆಡ್ಯೂಲ್ ಈಗ ಹೊಸ ರಿವೈಸ್ ಶೆಡ್ಯೂಲ್ ಅಲ್ಲಿ 6 ಗಂಟೆ ಅಂತ ಉಂಟು ಅವ್ರು ಬರುವುದು. ನಾವು 4:30ಗೆ ಶುರು, 0 ಟ್ರಾಫಿಕ್ ಆಗ್ತದೆ. 4 ಗಂಟೆ ನಂತರ, 4:30 ನಂತರ ಬಿಡುವುದಿಲ್ಲ. ಯಾಕಂದ್ರೆ ನಾವು 4 ಗಂಟೆಗೆ ಶುರು ಮಾಡ್ತೇವೆ. 4:30ಗೆ ಕೇಂದ್ರದ ಸಚಿವರುಗಳೆಲ್ಲ ಭಾಷಣ ಮಾಡಿ ಕೇಂದ್ರ ಮೈದಾನದಲ್ಲಿ, ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ. ಮತ್ತೆ ಅದಕ್ಕೆ 3 ಸಮಿತಿಗಳನ್ನು ಮಾಡಲಿಕ್ಕೆ ರೈಟ್ ಕೊಟ್ಟಿದ್ದಾರೆ. ಪೂರ್ಣ ಅನುದಾನಗಳನ್ನು ಕಳಿಸಿಕೊಡುವಂತ ರಾಜ್ಯ ಸರ್ಕಾರಕ್ಕೆ. ನಾನು ಅದನ್ನು ಹೇಳಿದೆ, ರಾಜ್ಯ ಸರ್ಕಾರ ಯಾವಾಗ ಸಹಕಾರ ಕೊಡುದಿಲ್ಲ, ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ಅನುಷ್ಠಾನಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರನ್ವೇ ನಾಳೆ 1,000 ಕೋಟಿ ರೂಪಾಯಿ ನಮ್ಮ ಹತ್ರ ರೆಡಿ ಇದೆ, 3 ವರ್ಷದಿಂದ ಬಾಕಿ ಇದೆ.
ಕೇವಲ ಅಲ್ಲಿ ಅವರ ಒಳಗಿನ ಗಲಾಟೆಯಿಂದ 80 ಎಕರೆ ಜಾಗ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಆ ಜಾಗವನ್ನ ಕೊಡಬೇಕಂತ ರಾಜ್ಯ ಸರ್ಕಾರ. ಇವತ್ತು ಕಾರ್ಪೊರೇಷನ್ ಒಳಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ 3 ಸಮಿತಿ ರಚನೆ ಆಗಬೇಕು. ಆದ್ರೂ ರೈಟ್ಸ್ ಇರೋದು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಅಲ್ಲ. ಕೇಂದ್ರ ಸರ್ಕಾರ ಅನುದಾನ ಮಾತ್ರ ಮಾಡಿಕೊಡುದು. ಅದಕ್ಕೆ ಇವರು 3 ಕಮಿಟಿಗಳನ್ನ ಮಾಡಬೇಕು. ಆ 3 ಕಮಿಟಿಗಳನ್ನ ಆಯ್ಕೆ ಮಾಡುವಾಗಲೇ ಇವರು ಲೇಟ್ ಮಾಡಿದ್ರು. ಆ ನಂತರ ಅವರನ್ನ ರಿವ್ಯೂ ಮಾಡಬೇಕಾದ ಎಲ್ಲವೂ ರಾಜ್ಯ ಸರ್ಕಾರ, ನಗರಾಭಿವೃದ್ಧಿ ಸಚಿವರಿಗೆ. ನೋಡಿ ಈಗ ಇನ್ನೊಂದು ಎಷ್ಟು ರಾಜಕಾರಣ ಮಾಡ್ತಾರೆ ಹೇಳಿದ್ರೆ, ಈ ಅನುದಾನಗಳು, ವಿಶೇಷ ಅನುದಾನಗಳು ಬಂದಾಗ ಅದಕ್ಕೊಬ್ಬ ಲೋಕಸಭಾ ಸದಸ್ಯರದ್ದು ಅಭಿಪ್ರಾಯಗಳನ್ನು ತಗೊಳ್ಬೇಕು, ಲೋಕಸಭಾ ಸದಸ್ಯರದ್ದು ವಿಶ್ವಾಸಕ್ಕೆ ತಗೊಳ್ಬೇಕು. ನಾವು ಹೇಳಿದ್ವಿ ಇವರು ಬೇಕಾಬಿಟ್ಟು ಇಟ್ಟಿದ್ದಾರೆ, ಅದಕ್ಕೋಸ್ಕರ ನಮ್ಮ ಹತ್ರ ಬಂದ್ರೆ ಇದಾಗ್ತದೆ ಅಂತ ಹೇಳಿ, ಪಾರದರ್ಶಕ ಇಲ್ಲ ಅಂತ ಹೇಳಿದ್ರೆ ನೋಡಿ ಎಲ್ಲಿಯೂ ನಮ್ಮ ಸೈನ್ ತಗೊಳ್ಳಿಲ್ಲ. ಯಾವುದಕ್ಕೆ ಅವರ ವಿಶೇಷ ಅನುದಾನಗಳ ಇದು ಬರ್ತದಲ್ಲ, ಹೋಟೆಲ್ ಫೈನಾನ್ಸ್ ಇದರಲ್ಲೆಲ್ಲ ಅದೆಲ್ಲೋ ಕೇಂದ್ರ ಸರ್ಕಾರದ ಇದಕ್ಕೆ ಬರುವುದರ ಕಾರಣಕ್ಕೋಸ್ಕರ ಅದೆಲ್ಲದರಲ್ಲೂ ನಮ್ಮ ಸೈ ತಗೊಳ್ಳೋದು. ಎಲ್ಲೂ ನಮ್ಮ ಗಮನಕ್ಕೂ ತರ್ತಾ ಇಲ್ಲ. ನಾನು 2-3 ಸಾರಿ ಗಲಾಟೆ ಮಾಡಿದೆ, ನೀವು ಯಾಕೆ ನಮ್ಮ ಹತ್ರ ತೋರಿಸಿ ಕನಿಷ್ಠ ಸಹಿ ಆದ್ರೂ ತಗೊಳ್ಳೋದಿಲ್ಲ ಅಂತ ನೋಡಿ. ಯಾವ್ದಕ್ಕೆ ತಗೊಳ್ತಾರೆ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಹಣವನ್ನ ಖರ್ಚು ಮಾಡತಕ್ಕಂಥ ಮತ್ತು ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಕ್ಕಂಥ ಎಲ್ಲ ಇದರಲ್ಲಿ ಇವರೆಲ್ಲರೂ ಒಟ್ಟಾಗಿದ್ದಾರೆ. ನಾವು ಇಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅಂತ ಏನು ರಾಜಕಾರಣ ಮಾಡಲಿಲ್ಲ, ಕಾಂಗ್ರೆಸ್ ಕಾರ್ಪೊರೇಷನ್ ಇದೆ ಅಂತ ರಾಜಕಾರಣ ಮಾಡಲಿಲ್ಲ, ಕಾಂಗ್ರೆಸ್ MLA ಇದ್ದಾರೆ ಅಂತ ರಾಜಕಾರಣ ಮಾಡಲಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ಸಚಿವರಿದ್ದಾರೆ ಅಂತ ರಾಜಕಾರಣ ಮಾಡಲಿಲ್ಲ. ಕಾಂಗ್ರೆಸ್ ಉಸ್ತುವಾರಿ ಸಚಿವರಿರುವ, ಕಾಂಗ್ರೆಸ್ಸಿನ ಮೇಯರ್ ಇರುವ, ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ಇರುವಂತ, ಕಾಂಗ್ರೆಸ್ಸಿನ ಜವಾಬ್ದಾರಿ ಇರತಕ್ಕಂಥ ಕ್ಷೇತ್ರಕ್ಕೆ ನಾವು ಅನುದಾನ ಇಟ್ಟಿದ್ದೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದನ್ನು ಅನುಷ್ಠಾನಗೊಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕಾರ್ಪೊರೇಷನ್, ಶಾಸಕರು, ಸಚಿವರು ಮತ್ತು ರಾಜ್ಯ ಸರ್ಕಾರ. ಸರ್, ಇವಾಗ ನಿಮ್ಮ ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಸ್ಮಾರ್ಟ್ ಸಿಟಿ ಆಗಿದೆಯಾ? ಆಗಿದೆ. ಅಲ್ಲ 100 ನೋಡಿ, ಕಳೆದ ಬಾರಿ 100 ಸ್ಮಾರ್ಟ್ ಸಿಟಿಗಳು ಘೋಷಣೆ ಆಗಿದ್ದಾವೆ. 100 ಸ್ಮಾರ್ಟ್ ಸಿಟಿಗಳ ಘೋಷಣೆ ಆದದ್ರಲ್ಲಿ ಪ್ರಥಮ ಹಂತದಲ್ಲಿ 30, ಎರಡನೇ ಹಂತದಲ್ಲಿ 30 ಹಾಗೆ ತಗೊಂಡಿದ್ದಾರೆ. ಆ ಪ್ರಾರಂಭದ 30 ಆಗಿರ್ತಕ್ಕಂಥದ್ದಲ್ಲಿ ಎಲ್ಲ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಅದು ಹೇಗೆ ಹೇಳಿದ್ರೆ UC ಹೋಗಿದ್ರೆ ಸೆಕೆಂಡ್ ರೌಂಡ್ ಹಣವೇ ಬರುವುದಿಲ್ಲ. ಈಗ ಈ 213 ಕೋಟಿ ರೂಪಾಯಿ ಬಹಳ ಸಿಸ್ಟಮ್ ಇದೆ. 256 ಕೋಟಿ ಏನು ಬಂದಿದೆ, ಇದು ಖರ್ಚು ಮಾಡಿ ಅವರು UC ಆ ಡೇಟ್ನೊಳಗೆ ಕಳಿಸಿದ್ರೆ ಎರಡನೇ ಹಂತದ್ದು ಬರೋದಿಲ್ಲ, ಒಮ್ಮೆಲೆ ಬರೋದಿಲ್ಲ. ಈ 256 ಖರ್ಚು ಆದ್ಮೇಲೆ UC ಹೋದ್ಮೇಲೆ ಬರೋದು. ಹೀಗೆ ಬೇರೆ ಎಲ್ಲ ಕಡೆ ಎರಡನೇ ಹಂತದ್ದು. ಈಗ ಉದಾಹರಣೆಗೆ ಶಿವಮೊಗ್ಗದಲ್ಲೂ, ಕರ್ನಾಟಕದಲ್ಲಿ ಶಿವಮೊಗ್ಗದಲ್ಲಿ ಎರಡನೇ ಹಂತದ ಬಿಡುಗಡೆ ಆಗಿದೆ. ಮಂಗಳೂರಿಗೆ ಆಗಲಿಲ್ಲ ಯಾಕೆ ಹೇಳಿದ್ರೆ ಅದು ಮೊದಲ ಹಂತದಲ್ಲಿ ಇತ್ತು, ಎರಡನೇ ಮಂಗಳೂರಿಗೆ ಯಾಕೆ ಆಗಲಿಲ್ಲ ಹೇಳಿದ್ರೆ ಇವ್ರು ಕಮಿಟಿ ಮಾಡೋರ್ಲೇ ಲೇಟ್ ಮಾಡಿದ್ರು. ಈ ಹಣವನ್ನು ಖರ್ಚು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಮೊನ್ನೆ ಬೇಗ ಡೇಟ್ನ ಒಳಗೆ ಮುಗಿಸ್ಬೇಕು ಅಂತ ಹೇಳಿ ಟವರ್ ಕವಾಕಿಂದ ಇಲ್ಲಿಗೆ ಕಾಂಕ್ರೀಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. UC ಕಳಿಸ್ಬೇಕು. ಅವರು ಕಮಿಟಿ ಬೇಗ ಅಲ್ಲ ರಾಜ್ಯ ಸರ್ಕಾರದಲ್ಲಿ ನಾನು ಹೇಳಿದ್ದು, ಅಲ್ಲಿ ಶಾಸಕರು, ಉಸ್ತುವಾರಿ ಸಚಿವರುಗಳು ಕೂತು ಆ ಕಮಿಟಿಗಳನ್ನ ಬೇಗ ಮಾಡಿದ್ರು, ಇವರು ಮಾಡಲಿಲ್ಲ. ಪಂಪ್ ವೆಲ್ ಪ್ರಾರಂಭದಲ್ಲಿ ಕೆಲವು ರೆವೆನ್ಯೂ ಸಮಸ್ಯೆಗಳಿತ್ತು. ಆ ರೆವೆನ್ಯೂ ಸಮಸ್ಯೆಯಿಂದ ಅದು ಬಾಕಿಯಾಗಿದೆ. ಉದಾಹರಣೆಗೆ ಮಹಾವೀರ ಸರ್ಕಲ್ ಅಂತ ತೆಗೆದುಕೊಡೋದ್ರಲ್ಲಿ ಲೇಟ್ ಮಾಡಿದ್ರು, ಅಲ್ಲಿರ್ತಕ್ಕಂಥ ಜಾಗ ಕೊಟ್ಟು ಬಿಟ್ಟುಕೊಡೋದ್ರಲ್ಲಿ ಲೇಟ್ ಮಾಡಿದ್ರು. ಈಗ ನವಯುಗ ಸಂಸ್ಥೆ ಸಮಸ್ಯೆಯಲ್ಲಿದೆ. ಆ ಕಾರಣಕ್ಕೋಸ್ಕರ ಅದು ಪೂರ್ತಿ PPP, ಅದು ಸರ್ಕಾರದ ಹಣ ಇಲ್ಲ, ಅದಕ್ಕೆ ಅದು ಪೂರ್ತಿ PPPಯಲ್ಲಿ ಇರುವಂತಹ ಆಗಿರೋದ್ರಿಂದ ನವಯುಗನವರು ಸಮಸ್ಯೆಯಲ್ಲಿದ್ದಾರೆ. ಆದರೆ ಈಗ ಈ ತಿಂಗಳ ಒಂದು ಜೂನ್ನ ಒಳಗಾಗಿ ತೊಕ್ಕೊಟ್ಟನ್ನು ಬಿಟ್ಟುಕೊಡ್ತೇವೆ, ಒಂದು 6 ತಿಂಗಳ ಒಳಗಾಗಿ ಪಂಪ್ ಅನ್ನು ಬಿಟ್ಟುಕೊಡ್ತೇವೆ ಅಂತ, ವೇಗ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಬಾಕಿ ಆಗಿದೆ. ಈಗ ಅವರನ್ನು ವಾಪಸ್ ಕಳಿಸುವಾಗಿಲ್ಲ, ಯಾಕಂದ್ರೆ ಅವ್ರು ಬ್ಲಾಕ್ ಲಿಸ್ಟಿಗೆ ಅಥವಾ ಯಾವುದಕ್ಕಾದ್ರೂ ಹಾಕಿದ್ರೆ ಅವರು ಕೋರ್ಟಿಗೆ ಹೋದ್ರೆ ಟೋಟಲ್ ಇದು ನಿಲ್ತದೆ. ಆ ಪ್ರಾಜೆಕ್ಟ್ಗೋಸ್ಕರ ಸರ್ಕಾರ, ಕೇಂದ್ರ ಸರ್ಕಾರ 3 ಸಾರಿ ಅವರಿಗೆ ಕಾಂಪ್ರಮೈಸ್ ಮಾಡಿ ಸ್ವಲ್ಪ ಹಣವನ್ನು ಬೇರೆ ರೀತಿಯಲ್ಲಿ ಕೊಟ್ಟು ಸಹಕಾರ ಮಾಡಿ ಅಂತ ಹೇಳಿದೆ. ಈಗ ಸ್ವಲ್ಪ ಮಾಡಿದ್ದಾರೆ. ಸಿಗದೇ ಇದ್ದಾಗ ಒಂದು 2-3 ದಿವಸ ನೋವಿನಲ್ಲಿ ಕೂತ್ಕೊಳ್ಳೋದು ಸಹಜ. ಆ ನೋವುಗಳನ್ನ ಶಮನ ಮಾಡತಕ್ಕಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗಿದೆ. ಇವತ್ತು ಎಲ್ಲರೂ ನೋವುಗಳನ್ನ ಪರಿಹಾರ ಮಾಡ್ಕೊಂಡು ನಮ್ಮ ಜೊತೆ ಕೆಲಸಕ್ಕೆ ಇಳಿತಾ ಇದ್ದಾರೆ. ಆದರೆ ಮತದಾರ ನಿಶ್ಚಯ ಮಾಡಿ ಆಗಿದೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತದಾರ ಮತ್ತು ಸಾಮಾನ್ಯ ಕಾರ್ಯಕರ್ತ ಪೂರ್ತಿ ಕ್ಷೇತ್ರದಲ್ಲಿ ಹಿಡಿದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ದು ನಿಮ್ಗೆ ಗೊತ್ತಿರಲಿ, ಈಗಾಗಲೇ 1 ರೌಂಡ್ ಪೂರ್ತಿಯಾಗಿ 2ನೇ ರೌಂಡ್ ಮನೆಗಳಿಗೆ ಭೇಟಿ ಕೊಡುವಂಥ ಕೆಲಸ 3/4 ವರ್ಷ ಆಗಿದೆ. ಹೋದಂತಹ ಸಂದರ್ಭದಲ್ಲಿ ನಮಗೆ ಬಂದಿರತಕ್ಕಂಥ ಜನ ಬೆಂಬಲ, ಕಾರ್ಯಕರ್ತರಿಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದರ ಆಧಾರದಲ್ಲಿ ಕಾರ್ಯಕರ್ತರು ಕೊಟ್ಟಿರುವಂಥ ವರದಿ ಆಧಾರದಲ್ಲಿ ನಾವು ಬಹಳ ಮುಂದಿದ್ದೇವೆ. ಗಂಗಾಧರ ಗೌಡ ಕಾಂಗ್ರೆಸ್ಗೆ ಸೇರಿ ಬಹಳ ಹಿರಿಯರಿದ್ದಾರೆ, ಬಹಳ ಗೌರವಾನ್ವಿತ ರಾಜಕಾರಣಿ. ಅವ್ರ ಬಗ್ಗೆ ನಾವೇನು ಮಾತಾಡ್ತೀವಿ. ಸ್ಪೀಕರ್ ಪ್ರಭುಗಳ ಇದಕ್ಕೆ ಅವರು ಇನ್ನೊಂದು ಬಿಜೆಪಿ ಪರವಾಗಿ ನಾನು ಕೇಳೋದು ಅಂತ, ಬಿಜೆಪಿ ಪರ ನನಗೆ ವೈಯಕ್ತಿಕವಾಗಿ ಏನಿಲ್ಲ ಅಂತ ಹೇಳಿ, ಅದರಲ್ಲಿ ನಿಮಗೆ ನಿಮ್ಮ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ ಇದು
ಕಣದಲ್ಲಿದ್ದಾಗ ನಿಮ್ಗೆ ಹೇಳ್ತದೆ ರಾಜಕಾರಣದಲ್ಲಿ ಇದೆಲ್ಲವೂ ಸಹಜ. ನಾ ಹೇಳಿದೆ, ನೋವಾಗುವಂಥದ್ದು, ಬಂಡಾಯ ಹೇಳುವಂಥದ್ದು, ಬಂಡಿಗೋರರು ನಿಲ್ಲುವಂಥದ್ದು ಇದೆಲ್ಲ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆಗಳು. ಅವರವರ ಭಾವನೆಗೆ ಸರಿಯಾಗಿ ನಿಂತ್ಕೊಳ್ತಾರೆ. ಅವರವ್ರ ಜೊತೆ ಬೆಂಬಲಿಗರು ಕೆಲವರು ಹೋಗ್ತಾರೆ, ಕೆಲವರು ಮತ್ತೆ ಸರಿಯಾಗ್ತದೆ. ಈ ಚುನಾವಣೆಗಳು ಬಂದಾಗ ಶಬ್ದ ಇದೆಲ್ಲ ಆಗಲೇಬೇಕು. ಶಬ್ದ ಅಜಿತ್ ಸುರತ್ಕಲ್ ಅವರು ಬರ್ತಾ ಇದ್ದಾರೆ. ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿಯಾಗಿ ಹೋಗ್ತದೆ. ನಮ್ಮ ಚುನಾವಣೆಯಲ್ಲಿ ಎಲ್ಲರೂ ಕೈ ಜೋಡಿಸ್ತಾರೆ, ಎಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೆಲಸವನ್ನು ಮಾಡ್ತಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮೆಲ್ಲ ಹಿರಿಯರು ಸೇರಿಕೊಂಡು ಎಲ್ಲ ಒಂದು ಸಮಾಧಾನ ಮಾಡಿಕೊಂಡು ಪಕ್ಷದೊಳಗೆ ಸೇರಿಸ್ಕೊಂಡು ಎಲ್ಲರಿಗೂ ಜವಾಬ್ದಾರಿಗಳು ಅವರಿಗೂ ಅವಕಾಶಗಳನ್ನು ಕೊಟ್ಟು ನಳಿನ್ ಕುಮಾರ್ ಪರ್ಮನೆಂಟ್ ಸಂಸದರಾಗಬೇಕು ಅಂತಿಲ್ಲ, ನನ್ನ ಅಪ್ಪನ ಗಂಟಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು ಅಂತ ನಾವು ನಿಲ್ಲುವುದಿಲ್ಲ. ನೀವು ಹಾಗೇನು ಹೇಳಿಲ್ಲ, ಪರ್ಮನೆಂಟ್ ಅಂತ ಹೇಳಿಲ್ಲ. ನೀವು ಆಕಾಂಕ್ಷೆ ಆಗ್ಬೋದು. ನಳಿನ್ ಅವರಿಗೆ ಒಂದು ಮೊನ್ನೆ ಮೋದಿಯವರು ಉಡುಪಿಗೆ ಬಂದಾಗ ಅಲ್ಲಿ ಡ್ಯಾನ್ಸಲ್ಲಿ ಇದ್ದವರಿಗೆ ಎಲ್ರಿಗೂ ಇದು ಶೇಖರಣೆ ಮಾಡ್ತಾ ಇದ್ರು. ಬಟ್ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮಾಡಲಿಲ್ಲ ಅಂತ ಹೇಳಿ ಅದೊಂದು ಜಯಪ್ರಕಾಶ್ ಹೆಗಡೆ ಅವರನ್ನು ಕರೆದು ಮತ್ತೆ ಮಾತನಾಡಿದ್ದಾರೆ ಹೋಗುವಾಗ. ಅದು ಪ್ರಾರಂಭದಲ್ಲಿ ಬಂದಾಗ ಅವರಿಗೆ ಅಂದಾಜಾಗಲಿಲ್ಲ, ಮತ್ತೆ ವಾಪಸ್ ಹೋಗುವಾಗ ಕೈ ಹೀಗೆ ಮಾಡಿ ಕೈಸಿ ಅಂತ ಕೇಳಿ ಹೋಗಿದ್ದಾರೆ. ಅದು ವಿಡಿಯೋ ರೆಕಾರ್ಡ್ ಆಗಿರಲಿಲ್ಲ ಅಷ್ಟೇ, ಅದರ ಮುಂಚಿದ್ದೆಲ್ಲ ಆಗಿರ್ಬೋದು. ಕೆಲವು ಸಾರಿ ಕೆಲವು ವಿಡಿಯೋ ರೆಕಾರ್ಡ್ ಮಾಡೋದಿಲ್ಲ, ಎಲ್ಲ ಅವರನ್ನು ವಾಚನ ಮಾಡ್ತಾರೆ. ಎಲ್ಲ ಬಿಹೈಂಡ್ ದ ಸೀನ್ಸ್ ಆದದ್ದು ಹಾಗಾದ್ರೆ ಇರ್ತದೆ ರಾಜಕಾರಣ. ಹೇಳಿದಲ್ಲ, ಪ್ರಕಾಶ್ ರೈಗೆ ಕೇಳುವ ಹಕ್ಕಿಲ್ಲ. ಪ್ರಕಾಶ್ ರೈ ಕಳೆದ ಹಲವಾರು ಸಮಯದಿಂದ ತಾನೊಬ್ಬ ವಿಚಾರವಾದಿ ಅನ್ನುವಂಥ ಫೋರ್ಸ್ ಕೊಡೋದಕ್ಕೋಸ್ಕರ, ಫೇಸ್ ತರೋದಕ್ಕೋಸ್ಕರ, ತಾನೊಬ್ಬ ಜಾತ್ಯತೀತವಾದಿ ಅಂತ ಹೇಳುವ ಕಾರಣ ತೋರಿಸಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಪ್ರಚಾರಕ್ಕಾಗಿ ಮತ್ತು ಒಂದು ಸಣ್ಣ ಆಸೆ ಇರ್ಬೋದು ಎಲ್ಲಿ ಅದು ಮತ್ತೆ ಕಾಂಗ್ರೆಸ್ನವರು ರಾಜ್ಯಸಭೆ ಏನಾದರೂ ಕೊಟ್ಟಾರ ಆ ಅಭಿಪ್ರಾಯದಿಂದ ಇಡೀ ಹಿಂದೂ ಸಮಾಜಕ್ಕೆ ಅವಹೇಳನ ಮಾಡ್ತಾ ಇದ್ದಾರೆ, ಹಿಂದೂ ಸಮಾಜಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಇನ್ನೊಬ್ಬರ ಬಗ್ಗೆ ಹೇಳುವ ನೈತಿಕತೆ ಇಲ್ಲ. ಬಟ್ ಅವರು ಟಾರ್ಗೆಟ್ ಮಾಡಿದ್ರಲ್ಲ, ಎಲ್ಲರಿಗೆ ಬೈದು ಅವ್ರು ಏನ್ ಮಾಡಿದ್ದಾರೆ? ಅವರು ಒಂದು ಸಭೆಯಲ್ಲಿ ಓಟೆ ಕೇಳಿಯೋದಲ್ಲ ಕಾಂಗ್ರೆಸ್ಗೆ, ಅವರಿಗೆ ಇನ್ನೊಂದು ಸಮಾಜಕ್ಕೆ ಬೈದು ಓಟ್ ಕೇಳ್ತಾರೆ. ಅವ್ರಿಗೆ ಎಲ್ಲಿದೆ ಹಕ್ಕು? ಇನ್ನೊಂದು ಸಮಾಜಕ್ಕೆ ಬೈಯುವ ಹಕ್ಕು ಅವ್ರಿಗೆ ಯಾರು ಕೊಟ್ಟಿದ್ದಾರೆ? ಇನ್ನೊಂದು ಧರ್ಮಕ್ಕೆ ಬೈಯುವ ಹಕ್ಕು ಯಾರು ಕೊಟ್ಟಿದ್ದಾರೆ? ಆ ಬೈದ ಮೇಲೆ ಓಟ್ ಕೇಳುವ ಹಕ್ಕು ಯಾರು ಕೊಟ್ಟಿದ್ದಾರೆ? ಧರ್ಮದ ಆಧಾರದಲ್ಲಿ ಓಟ್ ಕೇಳಬಹುದಾ? ಧರ್ಮಕ್ಕೆ ಬೈದ್ ಮಾಡಿ ಕೇಳಬಹುದಾ? ಧರ್ಮಕ್ಕೆ ಬೈದು ಓಟ್ ಕೇಳಬಹುದು ಅಂತ ನಂದು ಪ್ರಶ್ನೆ. ಧರ್ಮದ ಆಧಾರದಲ್ಲಿ ಬೇಡ. ಒಂದು ಧರ್ಮಕ್ಕೆ, ಯಾವುದೇ ಧರ್ಮಕ್ಕೆ ಯಾಕೆ ಬೈಬೇಕು? ಬಿಜೆಪಿಗೆ ಪಾರ್ಟಿ ಬೈತಾರೆ, ಹಿಂದೂ ಧರ್ಮಕ್ಕೆ ಬೈತಾರೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದಾರೆ. ಧನ್ಯವಾದ.